ಆತಿಜಿಗೆ ಈಗಾಗಲೇ ಕರಾವಳಿ ನಮ್ಮ ಕಾವೇರಿ ಇಶ್ಯೂ ನಡೀತಾ ಇದೆ. ಆದ ಕಾರಣ ಕರ್ನಾಟಕ ಬಂದ್ ಅಂತ ಹೇಳುವ ಒಂದು ಏನು ಕನ್ನಡ ಪರ ಸಂಘಟನೆಗಳಾಗಿರ್ಬೋದು ಬೆಂಗಳೂರಲ್ಲಿ ತಮಗೆ ಈಗಾಗಲೇ ಗೊತ್ತಾಗಿದೆ. ಆದರೆ ದಕ್ಷಿಣ ಕನ್ನಡ ವಿಷಯದಲ್ಲಿ ನಾವು ಖಂಡಿತವಾಗಿ ಈ ಏನು ಕಾವೇರಿ ಇಶ್ಯೂ ಸಂದರ್ಭದಲ್ಲಿ ನಾವು ಬಂದಿಗೆ ಯಾವುದೇ ರೀತಿಯ ಸಹಕಾರ ಕೊಡಲಿಕ್ಕಿಲ್ಲ ಅಂತ ಹೇಳುವ ಭಾವನೆ ನಂದು. ಯಾಕಂತ ಹೇಳಿದರೆ ಒಂದು ಕಡೆಯಿಂದ ನಮ್ಮ ಎತ್ತಿನೊಳೆ ವಿಷಯ ಸಂದರ್ಭದಲ್ಲಿ ಕೂಡ ನಮಗೆ ಯಾವ ರೀತಿಯ ಸಪೋರ್ಟ್ಗಳನ್ನು ಮಾಡಲಿಲ್ಲ. ಮತ್ತು ತುಳು ಭಾಷೆಯ ಸಂದರ್ಭದಲ್ಲಿ ನಮ್ಮ ರಾಜ್ಯದ ಎರಡನೇ ಭಾಷೆ ಆಗಿ ಮಾಡಬೇಕಂತ ಹೇಳುವ ಸಂದರ್ಭದಲ್ಲಿ ಕೂಡ ಅಲ್ಲಿಯ ಶಾಸಕರಾಗಿರ್ಬೋದು ಅಥವಾ ಜನರಾಗಿರ್ಬೋದು ಅಥವಾ ಕನ್ನಡ ಪರ ಸಂಘಟನೆಗಳಾಗಿರ್ಬೋದು ಕೂಡ ಅವರು ಕೂಡ ನಮಗೆ ಸಹಕಾರವನ್ನು ನೀಡಲಿಲ್ಲ. ಈ ಕಾರಣದಿಂದ ವಿಶೇಷವಾಗಿ ದಕ್ಷಿಣ ಕನ್ನಡ ಮತ್ತು ಉಡುಪಿ ಪರಿಸರ ಪೂರಕವಾಗಿದ್ದಂತಹ ಒಂದು ಜಿಲ್ಲೆ. ಈಗ ಎತ್ತಿನೊಳೆಯ ಸಂದರ್ಭದಲ್ಲಿ ಎತ್ತಿನೊಳೆಯ ಯೋಜನೆಯನ್ನು ನೋಡಿದಾಗ ಪರಿಸರವನ್ನು ನಾಶ ಮಾಡುವಂಥ ಪರಿಸ್ಥಿತಿಯಲ್ಲಿ ಅವರು ಬಂದಿದ್ದಾರೆ. ಮತ್ತು ಪದೇ ಪದೇ ಯಾವುದೇ ಸರ್ಕಾರ ಬಂದರೂ ಕೂಡ ಈ ಬಜೆಟಲ್ಲಿ ಹಣ ಇಡುವಂಥ ಒಂದು ವ್ಯವಸ್ಥೆ ನಡೀತಾ ಇದೆ. ಆ ದೃಷ್ಟಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾವುದೇ ರೀತಿಯ ಒಂದು ಬಂದ್ಗೆ ಸಹಕಾರ ನೀಡುವುದಿಲ್ಲ. ಮತ್ತು ವಿಶೇಷವಾಗಿ ಇಲ್ಲಿ ನಮ್ಮ ನಗರದ ನರನಾಡಿ ಆಗಿರುವಂತಹ ನಮ್ಮ ಬಸ್ಸಿನ ವ್ಯವಸ್ಥೆ ಕೂಡ ಖಂಡಿತವಾಗಿ ಯಾವುದೇ ಸಂಘಟನೆಗಳು ಸಹಕಾರ ಕೊಡಲಿಕ್ಕಿಲ್ಲ. ಮತ್ತು ಇಷ್ಟರವರೆಗೆ ಯಾವುದೇ ಒಂದು ಸಂಘಟನೆ ಕೂಡ ಇದರ ಪರವಾಗಿ ಕರೆಯನ್ನು ಕೊಡಲಿಲ್ಲ. ಆದ ಕಾರಣ ದಕ್ಷಿಣ ಕನ್ನಡದ ಜಿಲ್ಲೆಯಲ್ಲಿ ಈ ಒಂದು ಸಂದರ್ಭದಲ್ಲಿ ಇದಕ್ಕೆ ಖಂಡಿತವಾಗಿ ಬಂದಿರುವುದಿಲ್ಲ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ.